ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಸೇರಿದ್ದೀವಿ, ಹಾಗೆ ಫ್ಯಾಮಿಲಿ ಜೊತೆ ನೋಡಿ ನಮ್ಮ ಟೋಟಲ್ ಫ್ಯಾಮಿಲಿ ಇಲ್ಲಿದೆ ಈಗ. ಎಸ್, ಇವತ್ತು ಫ್ಯಾಮಿಲಿ ವ್ಲಾಗ್, ಹಾಗಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಆಗಿ ಒಂದು ಆಟ ಆಡೋಣ ಅಂತ ಹೇಳಿ, ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೆ ಇವತ್ತಿನ ಆಟ ಹಾಗೆ ವ್ಲಾಗ್ ಎರಡೂ ಶುರು ಮಾಡ್ತಿದ್ದೀವಿ. ಗೇಮಿನ ರೂಲ್ಸ್ ಏನಪ್ಪಾ ಅಂದ್ರೆ, ನೀರು ಸ್ವಲ್ಪ ಸ್ವಲ್ಪ ಆಗ್ತಾ ಬರ್ಬೇಕು. ಯಾರ್ದು ನೀರು ಕೆಳಗೆ ಫುಲ್ ಆಗಿ ಬೀಳ್ತದೋ ಅವರಿಗೆ ಪನಿಷ್ಮೆಂಟ್. ಎಂತ ಪನಿಷ್ಮೆಂಟ್ ಎಂತ? ಮೆಣಸಿನಕಾಯಿ ತಿನ್ಬೇಕು, ಇಲ್ಲದೆ ಅಕ್ಕಿ ಹುಡಿ ಅಥವಾ ಪೌಡರ್ ಹಚ್ಕೋಬೇಕು. ಓಕೆ, ನೋಡೋಣ ಯಾರು ವಿನ್ ಆಗ್ತಾರೋ ಅವರಿಗೆ. ಅಂತ ವಿನ್ ಇಲ್ಲ ಅದರಲ್ಲಿ, ವಿನ್ ಇಲ್ಲ, ಲೂಸ್. ನೆಕ್ಸ್ಟ್ ಗೇಮ್ ಅಲ್ಲಿ ಇನ್ನೊಂದು ಗೇಮ್ ಉಂಟಾ? ಓಕೆ ಓಕೆ ಓಕೆ, ಸರಿ. ಈಗ ನಾವು ಗೇಮ್ ಸ್ಟಾರ್ಟ್ ಮಾಡುವ. ಯಾರು ಫಸ್ಟ್? ಯಾರು ಸಣ್ಣವಳಿಂದ ಸ್ಟಾರ್ಟ್. ಹಾ, ಸೈಡ್ ಚೂರು ಓಕೆ. ಇವಳು ಫುಲ್ ಹಾಕಿದ್ಲ. ನೀ ಸಣ್ಣವಳ? ಓ ಹಾಗ್ಯಾ? ಹಾ, ಎಲ್ಲಿ ಬನ್ನಿ 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 ಬೇಗ ಬೇಗ. ಹಾ ನೆಕ್ಸ್ಟ್ ವಂಶಿ. ಹಾಕ 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 ಹಾಕ. ಏ ಇದ್ರ ಮೇಲೆ ಇದ್ರ ಮೇಲ್ಬಿಡಿ, ಇದ್ರ ಮೇಲೆ ಆಗುತ್ತೆ ಕೆಳಗಿಡಿ. ಹಾಕಿ ಎಲ್ಲ ಆಯ್ತು. ಆಯ್ತು, ಜೀವಚ್ಚಿ ತಿರ್ತಿಲ್ಲ. ಹಾ, ತಿರ್ತಿಲ್ಲ ತಿರ್ತಿಲ್ಲ. ಹಾ, ಹಾ, ಸೌಮ್ಯ ಸೌಮ್ಯ ಸೌಮ್ಯ. ಈಗ ಪೌಡ್ರು ಸೌಮ್ಯ. ಒಂದೇ ಪೌಡ್ರು ಇಲ್ಲದೆ ಮೆಣಸಿನಕಾಯಿ. ಹೋಯ್ತು. ಒಂದು ಡ್ರಾಪ್. ಎಸ್ ಎಸ್ ಎಸ್, ಯಾರು ಇದು ಟೆಕ್ನಿಕ್ ನೋಡಿ. ಇರ್ಲಿ ಇರ್ಲಿ ಇರ್ಲಿ, ಟೆಕ್ನಿಕ್ ಅದು ಟೆಕ್ನಿಕ್. ಓ ಸೂಪರ್. ವಂಶಿ ವಿತ್ ವಿತ್ ವಂಶಿ. ಏ ಲಾಸ್ಟ್ ಸೋತಿದೀವಳೆ. ನಾವು ಆಲ್ರೆಡಿ ಒಂದು ಆಟ ಆಡಿದ ಗೇಮಲ್ಲಿ ವಂಶಿಗೆ ಪನಿಷ್ಮೆಂಟ್ ಸಿಕ್ತು. ಈಗ ಇನ್ನೊಂದು ಎರಡನೇ ಗೇಮು, ಇದು ಸಹ ಫ್ಯಾಮಿಲಿ ರೌಂಡು. ನೋಡೋಣ ಇದರಲ್ಲಿ ಯಾರು ವಿನ್ ಆಗ್ತಾರೆ. ಇದರಲ್ಲಿ ವಿನ್ನು ಅಥವಾ ಸೋಲು ಅಂತೆಲ್ಲ,
ಇಲ್ಲಿ ನಮ್ಮ ಲಕ್ಕಿ ಪಾಟ್ ಅಂತ ಹೇಳಿ ಈ ಗೇಮ್ಗೆ ನಾವು ಹೆಸರಿಟ್ಟಿದ್ದೀವಿ. ಇದರಲ್ಲಿ ಒಂದೊಂದು ನಾವಿಲ್ಲಿ ಗ್ಲಾಸ್ ಇಟ್ಟು ತೋರಿಸ್ತೀವಿ ನೋಡಿ. ಈ ರೀತಿಯಾಗಿ ಒಂದೊಂದು ಗ್ಲಾಸ್ ಇದೆ. ಈ ಗ್ಲಾಸಲ್ಲಿ ಬೇರೆ ಬೇರೆ ಏನೋ ಒಂದು ಐಟಮ್ ಇದೆ. ತಿಂಡಿ ಇದ್ದಿರ್ಬೋದು, ದುಡ್ಡಿದ್ದಿರ್ಬೋದು, ಅಥವಾ ಏನಾದರೂ ಒಂದು ಮೆಣಸು ಅಥವಾ ಏನಾದರೂ ಇದ್ದಿರ್ಬೋದು, ಅದರಲ್ಲಿರುತ್ತೆ. ಅದು ಯಾರಿಗೆ ಸಿಗುತ್ತೋ ಅದನ್ನು ಅವರು ತಿನ್ನಬೇಕು. ಓಕೆ, ಫಸ್ಟ್ ಶುರು ಈಗ ವಂಶಿಯಿಂದ ನೋಡೋಣ ವಂಶಿ ಏನು ಸಿಗುತ್ತೆ ಅಂತೇಳಿ. ಅದೇ ಒಂದು ಫಸ್ಟಿಗೆ ಈರುಳ್ಳಿ. ತಿನ್ನು ತಿನ್ನು ತಿನ್ನು, ಈರುಳ್ಳಿ ತಿನ್ಬೇಕೀಗ. ತಿನ್ನು, ಹೇಗುಂಟು? ಓಕೆ, ನೆಕ್ಸ್ಟ್ ಈಗ ಅದಿತಿ ಲೆಕ್ಕ ಹಾಕ್ತಿದ್ದಾಳೆ. ಎಂತ ನಿಂಬೆ ಹಣ್ಣು. ಓಕೆ, ನೆಕ್ಸ್ಟ್ ಈಗ ಸೌಮ್ಯಂದು. ತೆಗಿ ತೆಗಿ, ಅದು ಹೇಳಲಿಕ್ಕಿಲ್ಲ, ತೆಗಿ. ಓ, ಚಾಕ್ಲೇಟ್. ಓಕೆ, ಈಗ ಮಾಲತಿ ಅವ್ರದ್ದು ನೋಡೋಣ. ಎಂತ ಬೆಳ್ಳುಳ್ಳಿ. ತೆಗೀರಿ ತೆಗೀರಿ, ತಿನ್ನಿ ತಿನ್ನಿ ತಿನ್ನಿ, ಸಿಕ್ಕಿದ್ದು ತಿನ್ಬೇಕೀಗ, ತಿನ್ಬೇಕು. ಈಗ ದಿವ್ಯಾ ಅವ್ರು ನೋಡಿ ಎಂತ ಅಂತೇಳಿ. ಇವಾಗ ತಿಂಡಿ ಸಿಕ್ತು ಮಾರ. ಓಕೆ, ತಿಂಡಿ ತಿನ್ನಿ ಮಾರ್ರೆ. ಪುನಃ ವಂಶಿದ್ದು. ಓಕೆ, ಪುನಃ ಸೆಕೆಂಡ್ ರೌಂಡ್ ಈಗ ಅದಿತಿ. ಮೆಣಸು. ಪುನಃ ಸೌಮ್ಯ. ಎಂತ ಚಕ್ಕುಲಿ, ಇದು ಚಾನ್ಸ್ ಮಾರ. ಓಕೆ, ಈಗ ಪುನಃ ಮಾಲು. ಓ, ದುಡ್ಡು ಸಿಕ್ತು ದುಡ್ಡು. ಲಾಸ್ಟಿಗೆ ಅವರು ಯಾರು? ದಿವ್ಯಾರದು. ಎಂತ ಇಲ್ಲ. ಈಗ ನೆಕ್ಸ್ಟ್ ನಮ್ಮ ಸಣ್ಣ ಸಣ್ಣ 3 ಮಕ್ಕಳಿದ್ದಾರೆ, ಅವರಿಗೆ ಒಂದು ಗೇಮ್ ಈಗ. ಓಕೆ, ಮಕ್ಕಳಿಗೆ ಬೇಜಾರು ಬೇಡಲ್ಲ, ಮಕ್ಕಳಿಗೋಸ್ಕರ. ಓಕೆ, ರೆಡಿ ಮಾಡು, ರೆಡಿ ಮಾಡು. ರೆಡಿ ಮಾಡ್ತೇನೆ. ಸೇಮ್ ಗೇಮ್ ಇಟ್ಟಿದ್ದೀವಿ, ಆದ್ರೆ ಜಾಸ್ತಿ ಏನು ಖಾರದ ಯಾವ್ದು ಇಟ್ಟಿಲ್ಲ, ಯಾಕಂದ್ರೆ ಮಕ್ಕಳಲ್ವಾ ಸಣ್ಣದು, ಸ್ವಲ್ಪ ನೋಡ್ಕೊಂಡು ಇಟ್ಟಿದ್ದೀವಿ. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ ಅಷ್ಟೇ. ಫಸ್ಟ್ ಅದ್ವಿತ್. ಈರುಳ್ಳಿ, ಈರುಳ್ಳಿ ತಿನ್ನು, ಒಳ್ಳೇದು. ಈಗ ಮಳೆ ಬರುವಾಗ ಒಳ್ಳೇದಾ, ತಿನ್ನು. ಹೇಗುಂಟು? ಚೆನ್ನಾಗುಂಟಾ? ನೆಕ್ಸ್ಟ್ ಸದ್ವಿನ್ ಬಿಸ್ಕೆಟ್. ತಿನ್ನ. ಓಕೆ, ಅಮೃತ. ಅಮೃತಂಗೆ ಚಾಕ್ಲೇಟ್. ಬರೆ ಬರೆ ಈಚೆ. ಐಸ್ ಅವಳಿಗೆ ಖುಷಿ ಆಗುತ್ತೆ. ಪುನಃ ರಿಪೀಟ್. ಓಕೆ, ಈಗ ಪುನಃ 4 ಉಂಟು ಈಗ. ಓ, ಚಾಕ್ಲೇಟ್ ಸಿಕ್ತು ಮಾರ. ಸದ್ವಿನಿಗೆ ಪುನಃ ಚಾಕ್ಲೇಟು. ಅಮೃತನಿಗೆ ಹಾಲಿ. ಓಕೆ, ಆಯ್ತು. ಇವತ್ತು 3 ಆಟ ಆಡಿದ್ವಿ, ಖುಷಿ ಆಯ್ತು. 4 ಮಕ್ಕಳು ಸೇರಿ ತುಂಬಾ ಖುಷಿ ಆಯ್ತು. ತುಂಬಾ ದಿನದ ನಂತರ ಆಟ ಆಡಿದ್ವಿ. ಹೀಗೆ ಇವಳೆಂತ ಮಾತಾಡ್ತಿದ್ಲು. ಇನ್ನೊಂದು ಗೇಮ್ ಮಾತಾಡ್ಬೇಕಂತೆ ಅವಳಿಗೆ. ನೋಡೋಣ ಎಂತ ಇನ್ನೊಂದು.